ಬೇಸಿಗೆ ರಜೆ ಅಂದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ. ಗೆಳೆಯ ಗೆಳತಿಯರ ಜೊತೆ ಆಟವಾಡೋಕೆ, ಹೊಳೆಯಲ್ಲಿ ಈಜಾಡೋಕೆ ಕಾತುರದಿಂದ ಕಾಯ್ತಿರ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ನಿಜಕ್ಕೂ ಎದೆ ನಡುಗುತ್ತೆ. ನಗುನಗುತ್ತಾ ಹೊಳೆಗೆ ಹೋದ 4 ಗೆಳತಿಯರಲ್ಲಿ 2 ಇವತ್ತು ನೀರುಪಾಲಾಗಿದ್ದಾರೆ. ಅಜಾಗರೂಕತೆ ಇಡೀ ಗ್ರಾಮವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ಮೃತಪಟ್ಟವರನ್ನ ಅರ್ಪಿತಾ ಹಾಗೂ ಸುನೀತಾ ಅಂತ ಗುರುತಿಸಲಾಗಿದೆ. ಮೇ 8ರ ಮಧ್ಯಾಹ್ನ ಅಕ್ಷತಾ ಮತ್ತು ಶ್ರೇಯಾ ಅವರ ಜೊತೆ ಸೇರಿ ಈ 4 ಗೆಳತಿಯರು ಕುಟ್ರುಪ್ಪಾಡಿಯ ಗುಂಡ್ಯಹೊಳಗೆ ಸ್ನಾನಕ್ಕೆ ಹೋಗಿದ್ರು. ನೀರನ್ನ ಕಂಡ ತಕ್ಷಣ ಖುಷಿಯಿಂದ ಈಜಾಡ್ತಾ ಇದ್ರು. ಆದ್ರೆ ವಿಧಿಯ ಆಟ ಬೇರೆಯೇ ಇತ್ತು. ಸಂಜೆ 4:30ರ ಸುಮಾರಿಗೆ ಅರ್ಪಿತಾ ಮತ್ತು ಸುನೀತಾ ನೀರಿನ ಆಳವಾದ ಭಾಗಕ್ಕೆ ಸಿಲುಕಿಕೊಂಡಿದ್ದಾರೆ. ಜೊತೆಗಿದ್ದ ಗೆಳತಿಯರು ಕಾಪಾಡೋಕೆ ಎಷ್ಟೇ ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ. ನೋಡ್ತಿದ್ದ ಹಾಗೆ 2 ನೀರಿನಲ್ಲಿ ಮಾಯವಾಗಿದ್ರು. ಸ್ಥಳೀಯರು ಸೇರಿ 2 ಮೃತದೇಹಗಳನ್ನ ಹೊರತೆಗೆದಿದ್ದಾರೆ. ಮಕ್ಕಳನ್ನ ಶವವಾಗಿ ಕಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೇಸಿಗೆಯ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋಕೆ ನೀರಿಗೆ ಇಳಿಯುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕಿದೆ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ಕರಾವಳಿಯ ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.